ಕಾರ್ಯಕ್ರಮ, ಈ ಯೋಜನೆ, ಇದರ ಫಲಾನುಭವಿಗಳು ನಾವು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಾರೆ, ಸಂತೋಷದಿಂದ ಹೇಳಿಕೊಳ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ಚಿರಋಣಿಗಳು ಅಂತ ಹೇಳಿಕೊಳ್ತಾ ಇದ್ದಾರೆ. ಇದನ್ನು ನೀವು ಮುಂದಿನ ನಡವಳಿಕೆಯಲ್ಲಿ ನೋಡಬಹುದು. ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ಫಲಾನುಭವಿಗಳೊಂದಿಗೆ ಸಂವಾದವನ್ನು ನಡೆಸಲಿಕ್ಕಿದ್ದಾರೆ. ಅವರ ಅನಿಸಿಕೆಯನ್ನು ಮತ್ತು ನಮ್ಮ ಉಳ್ಳಾಲ ನಗರಸಭಾ ವ್ಯಾಪ್ತಿಯಿಂದ ಮೂವರು ಮಹಿಳೆಯರು ಫಲಾನುಭವಿಗಳು ಈ ಒಂದು ಯೋಜನೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವ ತಮಗೆಲ್ಲ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಾಜ್ಯ ಮಟ್ಟದಲ್ಲಿ ನಡೆಯುವ ಈ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮದ ಒಂದು ನಡವಳಿಕೆ ಏನಾಗ್ತಾ ಇದೆ ಅದನ್ನು ನೀವು ಈ ಪರದೆಯಲ್ಲಿ ಕಾಣಲಿಕ್ಕಿದ್ದೀರಿ. ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮೈಸೂರಿನಲ್ಲಿ ನೀಡಲಿಕ್ಕಿದ್ದಾರೆ. ಅಲ್ಲಿಂದ ನೇರ ಪ್ರಸಾರ ಇಲ್ಲಿ ನಿಮ್ಮ ಕಣ್ಣ ಮುಂದೆ ಈ ಪರದೆ ಮೇಲೆ ಆಗ್ತಾ ಇದೆ. ತಾವು ಈ ಒಂದು ನೇರ ಪ್ರಸಾರವನ್ನು, ಈ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಂಡು ಇದರಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತ ಒಂದು ಸಂತೋಷದಿಂದ ಹೇಳಿಕೊಳ್ಳುವಂತಾಗಲಿ ಗಳನ್ನು ವ್ಯಕ್ತಪಡಿಸಲು ಈಗ ನಮ್ಮ ಮುಂದೆ ಸನ್ಮಾನ್ಯ ಶ್ರೀ UT ಖಾದರ್ ಅವರು ನೆರವಾಗಿ ನಿಂತಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇವತ್ತು ಸಭೆಯನ್ನು ನೋಡಿದ್ರೆ ಗೊತ್ತಾಗ ಜನಸಾಮಾನ್ಯರಿಗೆ ತಮ್ಮ ಗೃಹಲಕ್ಷ್ಮಿ ಯೋಜನೆಯ ಸಿದ್ದರಾಮಣ್ಣವರ ಏನಿದು ಮಾತನ್ನು ಕೊಟ್ಟಿದ್ದ ಅದನ್ನು ಇವತ್ತು ಆದ್ರಿಂದ ಚಾಲನೆಗೆ ತರ್ತಾ ಇದೆ. ಈ ಸರ್ಕಾರವನ್ನ ಕಳೆದ ಚುನಾವಣೆಯಲ್ಲಿ ಮತ್ತು ಇವತ್ತಿನ ತಾವೆಲ್ಲರೂ ಕೂಡ ನನಗೆ ಪ್ರಾರ್ಥಿಸಿ, ಶಕ್ತಿ ಮೀರಿ ಪ್ರಯತ್ನಿಸಿ, ನನ್ನನ್ನು ಗೆಲ್ಲಿಸಿ ಇವತ್ತು ತಮ್ಮ ಸಂಪೂರ್ಣವಾದ ಬೆಂಬಲ ಮತ್ತು ಸಹಕಾರದಿಂದ ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಚಿವ ಸಂಪುಟ, ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅವಕಾಶ ತಾವಿವತ್ತು ಮಾಡಿದ್ದೀರಿ. ಯಾವಾಗ ನಾನು ಸಭಾಧ್ಯಕ್ಷ ಸ್ಥಾನ ಕೂತ್ಕೊಂಡಿದ್ದೇನ ಆಗ ನಾನು ಪಕ್ಷಕ್ಕೆ ಸದಸ್ಯ ಕೂಡ ರಾಜೀನಾಮೆ ನಾನು ಕೊಟ್ಟಿದ್ದೇನೆ. ಯಾಕೆ ನಾನು ಸಂವಿಧಾನವೇ ಪಕ್ಷ, ಸಂವಿಧಾನವೇ ಧರ್ಮ, ಅದಕ್ಕೆ ಅನುಗುಣವಾಗಿ ನಾನು ಇವತ್ತು ನಡ್ಕೊಂಡು ಇವತ್ತು ಹೋಗ್ಬೇಕು. ಯಾವುದನ್ನು ಸರ್ಕಾರ ಉತ್ತಮವಾದ ಕೆಲಸ ಮಾಡಿದಾಗ ಅದನ್ನು ಬೆಂಬಲಿಸುವುದು, ಅದು ಸರಿಯಿಲ್ಲದಾಗ ಅದನ್ನು ಸರಿಪಡಿಸುವಂತ ಜವಾಬ್ದಾರಿ ಬೆಳೆದು ನಮಗೆ ಈ ಒಂದು ಕ್ಷೇತ್ರದಲ್ಲಿ ನಾನು ಇವತ್ತು ಸಭಾಧ್ಯಕ್ಷಗಿಂತಲೂ ನಿಮ್ಮೆಲ್ಲರ ಸೋದರನಾಗಿ, ಶಾಸಕನಾಗಿ ನಿಮ್ಮ ನಿಂತಲಿಕ್ಕೆ ನನಗೆ ಅತ್ಯಂತ ಸಂತುಷ್ಟನಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗಾಗಿ ಈ ಒಂದು ಯೋಜನೆ ಬಹುಶಃ ನನ್ನ ಕಾರ್ಮಿಕರು ತಮ್ಮ ಬೆವರು ಸಭಾಧ್ಯಕ್ಷನಾಗುವ ಮುಂಚೆ ಮೊದಲು ಚುನಾವಣಾ ಆಗುವ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಬೇರೆ ಬೇರೆ ವೇದಿಕೆಯಲ್ಲಿ ಪ್ರಚಾರ ನಡೆಯುವ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸ್ವಾಭಾವಿಕ ಇರುವಂತದ್ದು. ಅದು ಸಿಗ್ತದ ಸಿಗುದಿಲ್ವಾ ಅದನ್ನು ಸುಮ್ಮನೆ ಈ ರೀತಿಯಲ್ಲ ಬೇರೆ ಬೇರೆ ವಿಚಾರನ್ನು ಮನೆ ಮನೆಗೆ ಹೋಗಿ ಹೇಳಿದವರು ಕೂಡ ಇದ್ದಾರೆ. ಯೋಜನೆ ಸಿಗುದಿಲ್ಲ, ಸುಮ್ಮನೆ ಅದೇನು ಪ್ರಯೋಜನ ಇಲ್ಲ. ಅವಾಗ ನಾನೊಂದು ಮಾತನ್ನು ನನ್ನ ಕ್ಷೇತ್ರದ ಜನರಿಗೆ ನಾನು ಹೇಳಿದ್ದೆ. ಅವಾಗೊಂದು ಮಾತನ್ನು ಬಹಿರಂಗವಾಗಿ ನನ್ನ ಜನಸಾಮಾನ್ಯರಿಗೆ ನಾನು ಮಾತನ್ನು ಕೊಟ್ಟಿದ್ದೆ. ನಾವೇನಾದ್ರೂ ಗೆದ್ದು ಬಂದಲ್ಲಿ, ಬಹುಶಃ ಗೆದ್ದು ಬಂದ ನಂತರ 6 ತಿಂಗಳ ಒಳಗಡೆ ಈ ಒಂದು ಗ್ಯಾರಂಟಿಗೆ ನಾವು ಚಾಲನೆ ಕೊಡದಿದ್ರೆ ನನ್ನ ಶಾಸಕರಿಗೆ ರಾಜೀನಾಮೆ ಕೊಡದಿಂದ ಅವತ್ತು ನಾನು ಕೂಡ ಹೇಳಿದ್ದೆ. 6 ತಿಂಗಳಲ್ಲ, ಸರ್ಕಾರ 3 ತಿಂಗಳಲ್ಲಿ ಮಾಡಿದೆ. ಅದಕ್ಕೆ ಆಡಳಿತ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಪಕ್ಷ ನಾಯಕರಿಗೂ ಎಲ್ಲ ಇಲಾಖೆಯ ಮಂತ್ರಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೂ ಎಲ್ಲ ನಮ್ಮ ನಮ್ಮ ವಿಧಾನಸಭೆಯ ಸರ್ವ ಸದಸ್ಯರಿಗೂ ನನ್ನ ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮೊದಲ ಸಂಪುಟ ಸಭೆಯಲ್ಲೇ ತಾತ್ವಿಕ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಮನೆಯನ್ನು ಅತ್ಯಂತ ನೆಮ್ಮದಿಯಿಂದ ಇಡಬೇಕೆಂಬ ಉದ್ದೇಶದಿಂದ ಕೊಟ್ಟಂತ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೆಲವರ ಬೇರೆ ಬೇರೆ ವಿಚಾರ ಹೇಳ್ಬೋದು, ಅದು ಅವರ ಅಭಿಪ್ರಾಯ ಇರಬಹುದು. ಅದು ನಾನು ಬಹಳ ಸ್ಪಷ್ಟವಾಗಿ ಅವತ್ತು ಕೂಡ ಹೇಳಿದ್ದೆ. ಯಾಕೆಂತ ಹೇಳಿದ್ರೆ, ಸಾಧಾರಣವಾಗಿ ಒಂದು ಮನೆಯಲ್ಲಿ ಗಂಡಸರು ಮತ್ತು ಮನೆಯವರು ಹೆಂಗಸರ ಕೈಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಟ್ಟು ಮನೆಯನ್ನು ಸುಧಾರಿಸುವಂತ ಹೇಳ್ತಾ ಇದ್ರು. ಮತ್ತ ವಿಷಯದಲ್ಲಿ ಅವರು ಇಲ್ಲ. ಮತ್ತೆ ಈ 1 ತಿಂಗಳಲ್ಲಿ ಬರುವಂತ ಎಲ್ಲಾ ಖರ್ಚು ವೆಚ್ಚಗಳನ್ನು ಹೆಚ್ಚು ಕಮ್ಮಿ ಏನಾದ್ರೂ ಕೂಡ ಆದ್ರೂ ಯಾರಾದ್ರೂ ಗಂಡಸಿಗರು ಬಂದ್ರು ಕೂಡ ಸಿದ್ದರಾಮಯ್ಯ ಅವರು ಏನು ವಿಚಾರ ಕೂಡ ಆ ತಾಯಿ ಅದನ್ನು
ಸಂಭಾಳಿಸಿಕೊಂಡು ಹೋಗ್ತಾ ಇದೆ. ಮೊದಲು ಜಾರಿ ಮಾಡಿದ ಹೀಗೆ ಯೋಜನೆಗೆ ಸಂಭಾಳಿಸುವಂತ ತಾಯಿಗೆ ನೆಮ್ಮದಿ ಮತ್ತು ಸಂತೋಷದಿಂದ ತನ್ನ ಮನೆಯನ್ನು ಮನೆಯ ವ್ಯವಸ್ಥೆಯನ್ನು ಮುಂದುವರಿಸಲಿಕ್ಕೆ ಕೊಟ್ಟಂತ ಇದು ಗೃಹಲಕ್ಷ್ಮಿ ಯೋಜನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಧಿಕಾರ ವಹಿಸಿಕೊಂಡ ಇವತ್ತು ಬಹಳಷ್ಟು ಸಹೋದರರಿದ್ದಾರೆ, ಅವ್ರು ಕೆಲಸ ಮಾಡ್ಲಿಕ್ಕೆ ದುಡ್ಲಿಕ್ಕೆ ಹೋಗುವಾಗ ಸಿಕ್ಕುದು 10,000, 12,000, 14,000. ರಾಜ್ಯ ಅಂತ 10-12 ಸಾವಿರದಲ್ಲಿ ಅವ್ರ ಮನೆ ಖರ್ಚನ್ನು ಕೂಡ ನೋಡಬೇಕು, ಅವ್ರ ಸ್ಕೂಟರ್ ಲೋನ್ ಕೂಡ ಕಟ್ಟಬೇಕು, ಅವ್ರ ಮೊಬೈಲ್ ನ ಟ್ಯಾಕ್ಸ್ ಕೂಡ ಇವತ್ತು ಬಿಲ್ ಅನ್ನು ಕೂಡ ತಿಂಗಳಿಗೆ 500 ರೂಪಾಯಿ ಕಟ್ಟಬೇಕು, ಮಕ್ಕಳಿಗೆ ಏನಾದ್ರು ಚಾಕ್ಲೇಟ್ ಬೇಕು ಇದನ್ನು ಕೂಡ ಕೊಡಬೇಕು. ಇದೆಲ್ಲ ಕೂಡ ಒಂದು ಒತ್ತಡದಲ್ಲಿ ಆ ಸೋದರರು ಕೆಲಸ ಮಾಡೋದು ನಾವು ಇವತ್ತು ನೋಡ್ತೀವಿ. ಅಂತ ಸೋದರರು ಬಂದು ಅವರಿಗೆ ಪ್ರಯೋಜನ ಆಗಲಿ ಅಂತ ಹೇಳಿಕೊಂಡು ಇನ್ನು ನೆಮ್ಮದಿಯಿಂದ ಅವರ ಕೆಲಸಕ್ಕೆ ಹೋಗಿ ಬರುವಂತ ಹೆಚ್ಚುವರಿ ಖರ್ಚಿನ ವ್ಯವಸ್ಥೆ ಕೂಡ ಇವತ್ತು ಸರ್ಕಾರ ಇವತ್ತು ನೋಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು ಈ ಆಲೋಚನೆ ಮುಖಾಂತರ ಬಂದದ್ದು. ಆದ ಕಾರಣ ಬಹುಶಃ ಇವತ್ತು ತಿಂಗಳಿಗೆ 2,000 ರೂಪಾಯಿ ಅಂತ ಹೇಳಿದ್ರೆ ಅದು ಸಣ್ಣ ಮೊತ್ತ ಏನಲ್ಲ. ಯೋಜನೆ ತಿಂಗಳಿಗೆ 2,000 ರೂಪಾಯಿ ಜವಾಬ್ದಾರಿ ಪ್ರತಿಯೊಂದು ಮನೆಗೆ ಒಂದು ಕೊಡ್ತಾ ಅಂತ ಹೇಳಿದಾಗ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಹಲವಾರು ವಿಚಾರಗಳಿವೆ. ಅಧಿಕಾರ ವಹಿಸಿಕೊಂಡ 15 ದೊಡ್ಡ ಒಂದು ವಿಚಾರ. ಯಾಕಂತ ಹೇಳಿದ್ರೆ ನೀವು ಒಬ್ಬರನ್ನ 500 ರೂಪಾಯಿ ಕೇಳಿದ್ರೆ ಅವನ ಸುಲಭದಲ್ಲಿ ರಾಜ್ಯ ಕೊಡುವುದಿಲ್ಲ. ಸರ್ಕಾರದ ಹೆಗ್ಗಳಿಕೆಯಾಗಿದೆ. ನಾವು ದಿವಸಕ್ಕೆ ನಮ್ಗೆ 500 ರೂಪಾಯಿ ಸಿಗ್ಬೇಕಾದ್ರೆ ಗಂಡಸರಿಗೆ ರಾಜ್ಯದ ಮಹಿಳೆಯರಿಗೆ ಒಂದು ಇಡೀ ದಿವಸ ಬೆಳಗಿಂದ ಸಂಜೆ ತನಕ ಅವನು ದುಡಿಬೇಕು. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಏನಾದ್ರು ಸಿಗ್ಬೇಕಾದ್ರೆ 2,000 ರೂಪಾಯಿ ತಿಂಗಳಿಗೆ 5 ದಿವಸ ಅವರು ತಿಂಗಳಿಗೆ ಬೆಳಿಗ್ಗೆ ಕನಿಷ್ಠ ತನಕ 3,000 ದುಡಿದ್ರೆ ಮಾತ್ರ 2,000 ರೂಪಾಯಿಗೆ. ಅದು ಈಗ ನೀವು ದುಡಿಯದೆ ಸರ್ಕಾರ ನಿಮ್ಮ ಕಷ್ಟವನ್ನು ನೋಡಿಕೊಂಡು ಇವತ್ತೆಲ್ಲ ಕೊಡ್ತಾ ಇರುವುದು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ರಾಜ್ಯದ ಬಯಸುವುದು. ಇದರ ಸದುಪಯೋಗ ಪಡೆದುಕೊಂಡು ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಲಿಕ್ಕೆ ತಾವೆಲ್ಲ ಮುಂದಾಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಹೇಳಿದೆ, ನಮ್ಮ ಕ್ಷೇತ್ರದ ಪ್ರತಿಯೊಂದು ಮನೆಯವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಮನೆಯವರು ಕೂಡ ಮುಟ್ಟುವಂತ ಕೆಲಸ ಹಾಕುವಂತ ಅವಕಾಶ ಇವತ್ತು ಮಾಡಬೇಕಂತ ಹೇಳಿ ಇದು ಬಹುಶಃ ಬಹಳ ಗಂಭೀರವಾಗಿ ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಬಹುಶಃ ಇವತ್ತು ಎಲ್ಲಾ ರೀತಿಯಿಂದ ಆ ಒಂದು ಸದಾವಕಾಶ ಪಡೆದುಕೊಂಡು ಇದರ ಪ್ರಯೋಜನ ನಾವು ಉಪಯೋಗ ಮಾಡಿಕೊಂಡು ಮುಂದೆ ದೊಡ್ಡ ಮಟ್ಟದ ಇವತ್ತು ಸಾಮಾಜಿಕವಾಗಿ ಸಾಮಾಜಿಕವಾದ ಆರ್ಥಿಕ ಸ್ಥಿತಿಗಳಿಗೆ ಪರಿವರ್ತನೆ ಮಾಡಿದ ಕೆಲಸ ನಾವು ಇವತ್ತು ಮಾಡಬೇಕು. ಗೃಹಲಕ್ಷ್ಮಿ 2,000 ರೂಪಾಯಿಯಲ್ಲಿ ವ್ಯಾಪಾರ ಮಾಡಿದವರು ಮಹಿಳೆಯರು ಎಷ್ಟೋ ಇವತ್ತು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗೋದು ನಾವು ಇವತ್ತು ನೋಡಿದ್ದೇವೆ. ಇದು ವರ್ಷಕ್ಕೆ ನಿಮಗೆ 24,000 ರೂಪಾಯಿ ಬಂದ ರೀತಿಯಲ್ಲಿ ಕೊಡಲು ಅದಕ್ಕೆ ಬಂದ ದುಡ್ಡನ್ನು ನಿಮಗೆ ತಿಂಗಳಿಗೆ 2,000 ರೂಪಾಯಿ ಸಿಕ್ಕಿದನ್ನು ಅದನ್ನು 4,000 ರೂಪಾಯಿ ಹೇಗೆ ಮಾಡುವಂತ ನೀವು ಗೃಹಲಕ್ಷ್ಮಿ ಯೋಜನೆ ಆಲೋಚನೆ ಮಾಡಬೇಕು. ಮುಂದಿನ ವರ್ಷ ಮತ್ತೆ ಸಿಗೋದು ಅದನ್ನು 8 ಹೇಗೆ ನಾವು ಮಾಡಬೇಕು, ಅದರಲ್ಲಿ ಹೇಗೆ ನಾವು ಪ್ರಯೋಜನ ಪಡ್ಕೊಳ್ತಾವ, ಸಣ್ಣ ಪುಟ್ಟ ವ್ಯಾಪಾರ ಹೇಗೆ ನಾವು ಮಾಡಬೇಕು ಅದನ್ನು ನಾವು ಇವತ್ತು ಕಲಿಯುವಂತ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕೆರೆಬೇಲ ಲಕ್ಷ್ಮೀಗೆ 2,000 ಕೊಟ್ಟರೆ 2 ವಾರದಲ್ಲಿ ಅದನ್ನ 20,000 ಮಾಡ್ತಾರೆ. ಚಾರ್ಮುರಿ ಐಸ್ ಕ್ರೀಮ್ ಮಧ್ಯದೆಲ್ಲ ಮಾರಿಕೊಂಡು ಅದನ್ನು 2,000 ಅವ್ರು 20,000 ಆಗಿ ಅದಾಗುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ನಾವು ಬಹುಶಃ ನಾನು ಪೇಟೆ ಪಟ್ಟಣದ ಜಾತ್ರೆಗೆ ನೋಡ್ತಾ ಸಂತೋಷ ಆಗ್ತದೆ. ಎಷ್ಟೇ ಹೋಗಾದ್ರೂ ಕೂಡ ಅದು ಐಸ್ ಕ್ರೀಮ್ ಅಂಗಡಿ, ಜ್ಯೂಸ್ ಅಂಗಡಿ, ಚಾರ್ಮುರಿ ಅಂಗಡಿ, ಕಟ್ಟೆ 200-300 ರೂಪಾಯಿಯಲ್ಲಿ 1,000 ರೂಪಾಯಿ ವ್ಯಾಪಾರ ದಿನಕ್ಕೆ 1,000-2,000 ಲಾಭ ತೆಕ್ಕೊಂಡು ಇಡೀ ಕುಟುಂಬ ನಿರುದ್ಯೋಗ ಭತ್ಯೆ ನೀಡುವ ಮೂಲಕ ಈ ರೀತಿ ಲಕ್ಷ್ಮಣ ವಿಶ್ವಾಸ ತುಂಬಲೆಂದು ಆರಂಭಿಸಲಾಗಿರುವ ಇದ್ದಾವೆ. ಯಾಕೆಂದ್ರೆ ಸಂತೋಷ ಅಂತ ಹೇಳಿ ದುಡಿಯೋ ವರ್ಗವನ್ನು ಬಹುಶಃ ನಾವು ಮೆಚ್ಚುವಂತ ಕೆಲಸ ಇವತ್ತು 7 ವರ್ಷಗಳ ಕಾಲ ಆಗುವಂತ ಅವಕಾಶ ಆಗ್ಬೇಕಾಗ್ತದೆ. ಒಂದು ಮಹಿಳೆಯಾಗಿ ಯಾವುದೇ ಸಂದರ್ಭ ಕೂಡ ಮುಂದಾಗಿರುವ ರಾಜ್ಯ ಸರ್ಕಾರ ವ್ಯಾಪಾರ ಜಾರಿಯಲ್ಲಿರುವ PTCL ಕಾಯ್ದೆಗೆ ತಕ್ಷಣವೇ ಜಾರಿಗೆ ಬರುವ ನಮ್ಮ ಸಮಾಜ ಇವತ್ತು ಬೆಳಗಬೇಕಾದರೆ ಈ ಅಧಿನಿಯಮ ನಮ್ಮ ಸಮಾಜ ಇವತ್ತು ಅಭಿವೃದ್ಧಿ ಆಗಬೇಕಾದರೆ ಯಾವುದೇ ಶ್ರೀಮಂತರ ಕಿಸೆಯಲ್ಲಿ ದುಡ್ಡಿದ್ದರೆ ಈ ಕೂಡ ಪ್ರಯೋಜನ ಆಗುವುದಿಲ್ಲ ಎಂದು ನಮ್ಮ ಸಮಾಜ ಇವತ್ತು ಬೆಳಗಬೇಕಾದ್ರೆ ಜನಸಾಮಾನ್ಯರ ಕಿಸೆಗೆ 2,000 ರೂಪಾಯಿ 3,000 ಬಿದ್ದಾಗ ಮಾತ್ರ ಸಮಾಜದ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರ ಇವತ್ತು ಯಾರು ಹೋಗಿ ಮನೆಯಲ್ಲಿ ಯಾರು ಕೂಡ ಅಲ್ಪಸಂಖ್ಯಾತ ವರ್ಗ ಇಡುವುದಿಲ್ಲ. ಒಂದ ನಾವು ಹೇಳಿದಾಗೆ ಅಂಗಡಿ ಮಕ್ಕಳಿಗೆ ಐಸ್ ಕ್ರೀಮ್ ತೆಗೆದುಕೊಡ್ತೀರಿ, ಕೆಲವೊಮ್ಮೆ ನೀವು ಹೋಗ್ತೀರಿ, ಕೆಲವೊಂದ್ಸಲ ಇನ್ನಿತರ ಮೊಬೈಲ್ ಶಾಪ್ ಯೂಸ್ ಮಾಡ್ತಿದ್ದೆ. ನಿಮ್ಮ ದುಡ್ಡು ನಿಮ್ಮ ಕಿಸೆಯಲ್ಲಿ ಇರುವುದಿಲ್ಲ, ನಿಮ್ಮೆಲ್ಲರ ದುಡ್ಡು ಇಡೀ ಮಾರ್ಕೆಟ್ ನಲ್ಲಿ ಸುತ್ತಾಡ್ತಾ ಇರ್ತದೆ. ಕೆಲವರು ಮೀನು ತೆಗಿತಾರೆ ಹೋಗಿ, ಕೆಲವರು ಜ್ಯೂಸ್ ಕುಡಿತಾರೆ, ಕೆಲವು ಹೋಟೆಲಲ್ಲಿ ತಿಂಡಿ ಮಾಡ್ತಾರೆ, ಕೆಲವರು ರಿಕ್ಷಾದಲ್ಲಿ ಹೋಗ್ತಾರೆ,
ಕೆಲವು ಬಹುಶಃ ಇವತ್ತು ಬಂಧುಗಳೇ, ಬೇರೆ ಬೇರೆ ವಸ್ತುಗಳು ತೆಗಿತಾರೆ. ಕರ್ನಾಟಕ ಸರ್ಕಾರ ಎಲ್ಲರೂ ದುಡ್ಡು ಅತ್ಯಂತ ಯಶಸ್ವಿಯಾಗಿ ಯಾರು ಕೂಡ ಕಿಶೆಯಲ್ಲಿ ಹೊರಗೆ ಖರ್ಚು ಮಾಡ್ತೀರಿ. ಈ ಖರ್ಚು ಮಾಡಿದಾಗಂದ್ರೆ ಇದೆಲ್ಲ ದುಡ್ಡುಗಳು ಇವತ್ತು ಬಡವರ ಸುತ್ತ ಪರವಾಗಿ, ಶೋಷಿತರ ಆರ್ಥಿಕದ ಪರವಾಗಿ, ಚಲವಣೆ ಮಹಿಳೆಯರ ಸ್ಥಿತಿ ಪರವಾಗಿ ಇವತ್ತು ದುಡ್ಡು ರೊಟೇಷನ್ ಆಗ್ತಾ ಒಬ್ಬನ ಕಿಸೆಯಿಂದ ಬಂದು ಒಬ್ಬನ ಕಿಸೆಗೆ ಹೋಗುವಂತಹ ಒಂದು ಇವತ್ತು ದೊಡ್ಡ ಮಟ್ಟ ರೊಟೇಷನ್ ಇವತ್ತು ಆಗ್ತದೆ. ಅದಕ್ಕಾಗಿ ಸಮಾಜದಲ್ಲಿ ದುಡ್ಡು ತಿರುಗ್ತಾ ಇರಬೇಕು, ಸಮಾಜ ಸ್ವಾವಲಂಬನೆ ಆಗಬೇಕು, ಅಭಿವೃದ್ಧಿಯ ಪ್ರದೇಶ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ಇವತ್ತು ಈ ಎಲ್ಲ ಯೋಜನೆ ಇವತ್ತು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 6,000 ಜನರಿಗೆ ಇವತ್ತು ಗೃಹಲಕ್ಷ್ಮಿ ಇವತ್ತು ತಿಂಗಳಿಗೆ ಬರೇ ಉಲ್ಲಾಸ ಸ್ಥಿತಿಯಲ್ಲಿ ಕೊಡ್ತದೆ. ಅದು 1,20,20,00,000 ರೂಪಾಯಿ ಆಗ್ತದೆ. ಈ 1,20,00,000 ರೂಪಾಯಿ ನೀವು ಎಲ್ಲರ ಮನೆಯಲ್ಲಿ ಇರ್ತೀರಾ, ಎಲ್ಲ ಬೇರೆ ಕಡೆ ಖರ್ಚು ಮಾಡ್ತೀರಿ. ಸೊ ತಿಂಗಳಿಗೆ ಈ ನಗರ ವ್ಯಾಪ್ತಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ದುಡ್ಡು ನಾವು ಒಬ್ಬನ ಕಿಶೆಯಿಂದ ಒಬ್ಬನಿಗೆ, ಒಬ್ಬನ ಕಿಶೆಯಿಂದ ಒಬ್ಬನಿಗೆ, ಒಬ್ಬನ ಕಿಶೆಯಿಂದ ಒಬ್ಬನಿಗೆ ಹೋಗುವಂತ ಅವಕಾಶ ಇವತ್ತು ಆಗ್ತದೆ. ಅದೇ ಆರ್ಥಿಕವಾದ ಎಲ್ಲರ ಕಿಸೆಯಲ್ಲಿ ಸ್ವಲ್ಪ ದುಡ್ಡು ಬಂದು ಪರ್ಚೇಸಿಂಗ್ ಕೆಪಾಸಿಟಿ, ನಾವು ಖರೀದಿಯ ಶಕ್ತಿ ಜನಸಾಮಾನ್ಯ ಕೊಟ್ಟಾಗ ಮಾತ್ರ ಜನರ ಕಿಸೆಯಲ್ಲಿ ದುಡ್ಡು ಬರುವಂತ ಸ್ವಾಭಿಮಾನ ಬದುಕುವಂತ ಕಾಣುವಂತ ಅವಕಾಶ ಆಗ್ತದೆ. ಅದಕ್ಕಾಗಿ ಇವತ್ತು ಸರ್ಕಾರ ಈ ಎಲ್ಲ ಯೋಜನೆ ಇವತ್ತು ಕೊಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ನೀವು ಕೊಟ್ಟದ್ದನ್ನು ಅತ್ಯಂತ ಸದುಪಯೋಗಪಡಿಸಿಕೊಂಡು ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಎಲ್ಲರಿಂದ ಅವಕಾಶ ಆಗಲಿ. ಬಹುಶಃ ಕೆಲವರ ಮಕ್ಕಳ ಫೀಸ್ ತಿಂಗಳ ವರ್ಷಕ್ಕೆ 10,000 ರೂಪಾಯಿ, ಅವರಿಗೆ 10,000 ರೂಪಾಯಿ ಕಟ್ಟಲಿಕ್ಕೆ ಆಗದ ಕಷ್ಟದ ಪರಿಸ್ಥಿತಿಯಲ್ಲಿ ಅಂಥವರಿಗೆ ಬಹುಶಃ ವರ್ಷಕ್ಕೆ ನಿಮಗೆ 24 ಸಿಕ್ಕ ಧೈರ್ಯವಾಗಿ ಹೋಗಿ ನಿಮ್ಮ ಶಾಲೆ ಹೇಳ್ಬೋದು, ನಾವು ತಿಂಗಳಿಗೆ 1,500 ಕಟ್ತೇವೆ, ನಮಗೆ ಬರ್ತದೆ, ನಾವು ಧೈರ್ಯದಲ್ಲಿ ಅದನ್ನು ಒಪ್ತಾರೆ. ಈ ಎಲ್ಲ ಶಕ್ತಿ ಕೊಡ್ಲಿಕ್ಕೆ ಬೇಕಾಗಿ ಕೊಟ್ಟಂತ ಯೋಜನೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅದಕ್ಕಾಗಿ ಸರ್ಕಾರ ಇವತ್ತು ನಿಮ್ಮ ಬಗ್ಗೆ ಜನಸಾಮಾನ್ಯ ಬಗ್ಗೆ ಇವತ್ತು ಆಲೋಚನೆ ಮಾಡಿಕೊಂಡು ಇಡೀ ವಿಧಾನಸಭೆ ಇವತ್ತು ಒಪ್ಪಿಗೆ ಕೊಟ್ಟು ಇದಕ್ಕೆ ಬಹುಶಃ ಇವತ್ತು ಆ ಒಂದು ಅವಕಾಶಗಳು ಮತ್ತು ಯೋಜನೆಗಳು ಬಂದದ್ದನ್ನು ಸದುಪಯೋಗ ನಿಮ್ಮೆಲ್ಲರಿಂದ ಆಗುವಂಥ ಅವಕಾಶ ಆಗಲಿ. ದೊಡ್ಡ ಮಟ್ಟದ ಯೋಜನೆ ಅನುಷ್ಠಾನ ಮಾಡುವಾಗ ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತವೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಏನಾದರೂ ಯಾರಿಗಾದ್ರೂ ಸಮಸ್ಯೆ ಆಗಿದೆ ದಯವಿಟ್ಟು ಅದನ್ನು ಬರೆದು ಕೊಡಿ, ತಕ್ಷಣ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡುವಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟು, ಯಾಕೆ ಇದಕ್ಕೆ ಕೆಲವೊಂದು ಕಡೆ ಗಂಡಸರ ಇರಲಿಲ್ಲ, ಕೆಲವು ಅದನ್ನು ನಾವು ತಿದ್ದುಪಡಿ ಕೊಟ್ಟು ಎಲ್ಲ ಅವಕಾಶ ಇದರ ಪ್ರಯೋಜನ ಪಡಲಿಕ್ಕೆ ಎಲ್ಲರಿಗೂ ಕೂಡ ಸದವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಚಾಲನೆಯಾದ ನಂತರ ಹೊಸ ರೇಷನ್ ಕಾರ್ಡಿಗೆ ಇವತ್ತು ಅರ್ಜಿಗೆ ಅದನ್ನು ವಿಲೇವಾರಿ ಮಾಡುವ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತದೆ ಅಂತ ಸೂಚಿಸಿದಂತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ಯೋಜನೆಗಳ ಪ್ರಯೋಜನ ಇಡೀ ನಿಮ್ಮ ಕುಟುಂಬಕ್ಕೆ ಬರುವಂಥ ಅವಕಾಶಕ್ಕಾಗಲಿ, ಸಿಕ್ಕಿದಂಥ 2,000 ಅದು ಧರ್ಮಕ್ಕೆ ಸಿಕ್ಕಿದಂತೇಳಿ ಅದನ್ನು ಅಷ್ಟಕ್ಕೆ ತಗೊಂಡು ಹೋಗಬೇಡಿ. ಆಲೋಚನೆ ಮಾಡಿಕೊಂಡು ನಾನು 5 ದಿವಸ ತಿಂಗಳಿಗೆ ದುಡಿದ್ರೆ ಮಾತ್ರ ನನಗೆ ಎಷ್ಟು ಬರುವಂಥ ಇದನ್ನು ನಾನು ಚೆನ್ನಾಗಿ ಉಪಕಾರ ಮಾಡಬೇಕು, ಚೆನ್ನಾಗಿ ಪ್ರಯೋಜನ ಮಾಡುವ ಹಾಗೆ ಮಾಡಬೇಕು. ಏನಿಲ್ಲದೆ ನೀವು ಕೆಲವೊಂದು 4,22,000 5 ಮಹಿಳೆ ಸೇರಿ ಒಂದು ಸಮಸ್ಯೆದಂಗಾಗಿ ಒಂದು ಸಮಸ್ಯೆ ತಯಾರಿಕೆ ಮಾಡಿದ್ರು ಕೂಡ 10,000 ರೂಪಾಯಿ ನಿಮಗೆ ತಿಂಗಳಿಗೆ ಎಷ್ಟೋ ನಿಮಗೆ ಇವತ್ತು ಬಿಸ್ನೆಸ್ ಆಗುವಂಥ ಅವಕಾಶ ಇದೆ. ನೀವು ವ್ಯಾಪಾರ ಬಿಸ್ನೆಸ್ ದೃಷ್ಟಿಯಿಂದ ನೀವು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಸ್ ಎಷ್ಟೋ ನಿಮಗೆ ಸಣ್ಣ ಪುಟ್ಟ ವ್ಯಾಪಾರ ಇವತ್ತು ಮಾಡ್ಬೋದು. ಇವತ್ತು ನಾವು ತಕ್ಕೊಂಡು ಮನೆ ಅಂತ ಭರ್ತಿ ಮಾಡಿ ಅದಕ್ಕೆ ಜಾಸ್ತಿ ಖರ್ಚಿಲ್ಲ, ಭರ್ತಿ ಮಾಡಿ ಅವ್ರು ಎಷ್ಟೋ ತಿಂಗಳಿಗೆ ಅವರು ಸಂಪಾದಿಸ್ತಾರೆ. ಕೋಟೆಪುರ ಅಲೆಕಾಲಕ್ಕೆ ಹೋದರೆ ಬಹುಶಃ ಈ ಮಹಿಳೆಯರು ಸಮೋಸ ಮಾಡಿ ಇವತ್ತು ಎಷ್ಟೋ ಇವತ್ತು ಜೀವನ ಸಾಗಿ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಶಕ್ತಿ ಕೊಡಿ. ಈ ಇದನ್ನು ಪ್ರಯೋಜನ ಮಾಡಬೇಕು, ಇದರ ಅತ್ಯಂತ ಪಾವಿತ್ರ್ಯತೆ ಯೋಜನೆ ತಾವು ಇವತ್ತು ಆಲೋಚನೆ ಮಾಡಬೇಕು. 2 ತಿಂಗಳಿಗೆ ಬರೋದು 2,000 ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಶಕ್ತಿ ಆ 2,000ಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಲೋಚನೆ ತಾವೆಲ್ಲ ಇವತ್ತು ಮಾಡಿಕೊಂಡು ಅದನ್ನು ಸದುಪಯೋಗಪಡಿಸಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ, ಬೇರೆ ನಿಮ್ಗೆ ಯಾವುದೇ ವಿಚಾರದ್ದು ಕೂಡ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅಧಿಕಾರಿ ಗಮನಕ್ಕೆ ತಗೊಂಡು ಬನ್ನಿ. ನಾವು ಬಹುಶಃ ಕೊಂಡು ಆ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಳೆದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನನ್ನನ್ನು ಶಕ್ತಿ ಮೀರಿ ಬಹುಶಃ ಗೆಲ್ಲಿಸಿ ಅದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆ ನಾನು ಇವತ್ತು ಸಲ್ಲಿಸಿಕೊಂಡು
ನಾನು ರಾಜ್ಯ ಮಟ್ಟದ ಸಭಾಧ್ಯಕ್ಷ ಅನ್ನುವ ಅದು ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನನ್ನ ಕ್ಷೇತ್ರದವರಿಗೆ ನಾನು ಯುಟಿಗಾದರಾಗಿ MLA ಆಗಿ ಶಾಸಕರಾಗಿ ಇರ್ತೇನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಮಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಸಂಪರ್ಕಿಸಿದಲ್ಲಿ ನಾವು ಅದಕ್ಕೆ ಬೇಕಂತ ಸಹಕಾರ ಕೊಡೋ ಕೆಲಸ ನಾವು ಮಾಡ್ತೇವೆ. ಅಲ್ಲದೆ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಕೂಡ ಸಂಪರ್ಕಿಸಿ ಅವರನ್ನು ಸಂಪರ್ಕಿಸಿ ಈ ಪ್ರದೇಶದಲ್ಲಿ ಕೆಲವೊಂದು ಸಮಸ್ಯೆ, ರಸ್ತೆ ಸಮಸ್ಯೆ ಇರ್ಬೋದು, ಕೆಲವರಿಗೆ ಹಕ್ಕುಪತ್ರ ಸಮಸ್ಯೆ ಇರ್ಬೋದು, ಕೆಲವು ರೇಷನ್ ಕಾರ್ಡ್ ಸಮಸ್ಯೆ ಇರ್ಬೋದು, ಕೆಲವರಿಗೆ ಜೊತೆಗಿದ್ದಾರೆ ಇನ್ನಿತರ ಕೆಲವು ಸಮಸ್ಯೆಗಳೆಲ್ಲ ಇರ್ಬೋದು. ಬಹುಶಃ ಮಳೆಗಾಲ ಸ್ವಲ್ಪ ಕಡಿಮೆ ಆದ ತಕ್ಷಣ ಎಲ್ಲ ಅಧಿಕಾರಿಗಳಿಗೆ ಕರೆಸಿ ದಿವಸದ ಸಂಪೂರ್ಣವಾದ ಜನಸಂಪರ್ಕ ಸಭೆ ಮುಖಾಂತರ ಆ ಸಮಸ್ಯೆಗಳು ಒಮ್ಮೆಲೆ ಮುಕ್ತಿಗೊಳ್ಳಲಿಕ್ಕೆ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಖಂಡಿತವಾಗಿ ನಾನು ಮಾಡ್ತಾ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಉಳ್ಳಾಲ ಪ್ರದೇಶ ಅತ್ಯಂತ ಪ್ರೀತಿಯ ಸೋದರತೆ ಏಕತೆ ಪ್ರದೇಶ. ನಾವೆಲ್ಲಾ ಜಾತಿ ಎಲ್ಲ ಮಕ್ಕಳ ವರ್ಗದವರು ಒಂದೇ ತಾಯಿಯ ಮಕ್ಕಳು ಜೀವನ ಮಾಡಿಕೊಂಡು ಈ ಪ್ರದೇಶದ ಆ ಒಂದು ಅಭಿವೃದ್ಧಿಗೆ ಸಹಕರಿಸಿ ಇದು ಈ ಒಂದು ಸಮಾಜ ಮತ್ತು ಈ ಉಳ್ಳಾಲ ನಮಗೆ ಮಾತ್ರ ಸೀಮಿತ ಅಲ್ಲ. ಎಲ್ಲ ಕ್ಷಣಗಳಲ್ಲಿ ಈ ಪ್ರದೇಶ ಮತ್ತು ಈ ಸಮಾಜ ಮತ್ತು ಉಳ್ಳಾಲ ನಾವು ನಮ್ಮ ನಂತರವು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ. ಅವರಿಗೆಲ್ಲರಿಗೂ ಬೇಕಾಗುವಂತ ಒಂದು ಪ್ರದೇಶ ಇವತ್ತಾಗಿದೆ. ಇನ್ನು ಹುಟ್ಟಿ ಬರುವಂತ ಕೋಟ್ಯಾಂತರ ಮಕ್ಕಳಿಗೆ ನಾವು ಉತ್ತಮವಾದ ಸಮಾಜ ಬಿಟ್ಟು ಹೋಗೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಹೇಳದಿಷ್ಟೇ, ದ್ವೇಷ ಮುಕ್ತ ಮತ್ತು ದುಶ್ಚಟ ಮುಕ್ತವಾದ ಉಳ್ಳಾಲವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದುಷ್ಟಟ ಮತ್ತು ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾದಲ್ಲಿ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಕೌನ್ಸಿಲ್ ಅಂತ ಹೇಳಿದ್ರೆ ಆಗುದಿಲ್ಲ. ರಾಜ್ಯ ಸರ್ಕಾರದ ಪ್ರತಿಯೊಂದು ಮನೆಯವರು ಎದ್ದು ನಿಂತು ಇದು ನನ್ನ ಜವಾಬ್ದಾರಿ, ಇವತ್ತು ನಾನು ನನ್ನ ಮನೆಯಲ್ಲಿ ಯಾರಾದ್ರೂ ನಮ್ಮ ಪಕ್ಕದ ಮನೆಯವರು ಸಂಬಂಧಿಕ ಯಾರಾದ್ರೂ ಬಲಿ ಆಗ್ತಾರೆ, ಇದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಿ ಎದ್ದು ನಿಂತು ನಿಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಾಗ ದುಷ್ಟಟ ಮುಕ್ತ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಅದು ಸಾಧ್ಯವಾಗ್ತದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಆ ಜವಾಬ್ದಾರಿ ನಾವು ಹಮ್ಮಿಕೊಳ್ಬೇಕು. ಅದೆಲ್ಲ ನಾವು ಈಗ ಸುಮ್ಮನಿದ್ದು ಇನ್ನು ಕಂಟ್ರೋಲ್ ಮಾಡದಂತ ಪರಿಸ್ಥಿತಿಗೆ ಬಂದಾಗ ಮತ್ತೆ ನಾವು ಒಬ್ಬರೊಬ್ಬರೊಂದು ಏನು ಕೂಡ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮಿಂದ ಆಗುವಂಥ ಜನಸಾಮಾನ್ಯರ ನಿಮ್ಮ ಮನೆಯವರಿಂದ ಆಗುವಂಥ ಕೆಲಸವನ್ನು ನೋಡಬೇಕು. ನಮ್ಮ ಮಕ್ಕಳು 9:30 ಗಂಟೆ ತನಕ ಬರದಿದ್ದರೆ ಇಲ್ಲಿ ಏನೋ ಸಮಸ್ಯೆ ಉಂಟಂತಲೇ ಅರ್ಥ ಅಂತೇಳಿ ತಂದೆ ತಾಯಂದಿರು ಆಲೋಚನೆ ಮಾಡಬೇಕು. ಅವನಿಗೆ 9 ಗಂಟೆ ನಂತರ ಏನು ಕೂಡ ಕೆಲಸ ಇಲ್ಲ. 9 ಗಂಟೆ ನಂತರ ಬರದಿದ್ದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತೇಳಿ ನಾವೆಲ್ಲ ಅರ್ಚನೆ ಮಾಡಬೇಕು. ಹಾಗೆ ಲೇಟ್ ಬರುವಂಥವ್ರನ್ನು ಅವನು ಆಟ ಆಡ್ಲಿಕ್ಕೆ ಹೋಗಿದ್ದಾನೆ, ಅದು ಬೇರೆ. ಇನ್ನು ಅದು ನೀವು ನೋಡೋ ಜವಾಬ್ದಾರಿ ಯಾರಿಗೆ? ಅದು ತಂದೆ ತಾಯಿಯನ್ನು ಮತ್ತು ಮನೆಯವರಿಗೆ ನೋಡುವಂಥ ಜವಾಬ್ದಾರಿ. ಹೇಗಿದೆ, ಏನಿದೆ, ಅವನ ಚಲನವಲನಗಳು ಹೇಗಿದೆ ಅಂತೇಳಿ ಅದನ್ನು ನೋಡಿಕೊಂಡು ಸಣ್ಣ ಪುಟ್ಟ ರೀತಿಯ ಸಾಕಾರ ಕೊಡೋ ಜವಾಬ್ದಾರಿ ಇದೆಲ್ಲ ಕೂಡ ಹೆತ್ತರ ಇವತ್ತು ಜವಾಬ್ದಾರಿ ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಈ ರೀತಿ ಸಣ್ಣ ಪುಟ್ಟ ಸಹಕಾರ ತಾವೆಲ್ಲ ಕೊಟ್ಟು ಅತ್ಯುತ್ತಮವಾದ ಒಂದು ಪ್ರದೇಶವಾಗಿ ಇವತ್ತು ನಾವು ಮುಂದೆ ಬರಬೇಕಂತ ಅವಾಗ ಹೇಳ್ಕೊಳ್ತಾ, ಯಾಕಂತ ಹೇಳಿದರೆ ಮೊನ್ನೆ ಮಂಗಳೂರಿನಲ್ಲಿ ಈ ಚಾಕ್ನಲ್ಲಿ ಕೂಡ ಮಾದಕ ವಸ್ತಾಗಿ ಮಾರ್ತಾರೆ ಅಂತೇಳಿ ಸಿಕ್ಕಿಬಿದ್ದರು. ಅರೆಸ್ಟ್ ಎಲ್ಲ ಆಯಿತು, ಅಂಗಡಿ ಎಲ್ಲ ಸೀಸ್ ಆಯಿತು, ದೊಡ್ಡ ಮಟ್ಟದ ಸುದ್ದಿ ಆಯಿತು. ನಾನು ಪೊಲೀಸ್ ಇಲಾಖೆಯವರಿಗೆ ಕೇಳಿದೆ, ನಿಮಗೆ ಅಂಗಡಿಯಲ್ಲಿ ಮಾರ್ತಾರಂತ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ದೆ ನಾವು. ಅಂದರೆ ಆವಾಗ ಪೊಲೀಸ್ ಉನ್ನತ ಅಧಿಕಾರಿ ಹೇಳ್ತಾರೆ, ಒಬ್ಬ ವಿದ್ಯಾರ್ಥಿ, ಸಣ್ಣ ವಿದ್ಯಾರ್ಥಿ ಬಂದು ಅವನ ಹೆತ್ತವ್ರು ಹೇಳಿ ಅವನ ಹೆತ್ತವ್ರು ಒಂದು ಪೊಲೀಸ್ನಲ್ಲಿ ಹೇಳಿದ ಕಾರಣ ಅಲ್ಲಿ ಸಿಕ್ಕುವಂಥ ಪರಿಸ್ಥಿತಿ ಆಯಿತು. ಆ ಒಂದು ಸಣ್ಣ ಮಕ್ಕಳು ಮಾತಿನ ಗೊತ್ತಾಗಿಕೊಂಡು ಅವನ ತಂದೆ ತಾಯಿ ಹೇಳಿದ ಕಾರಣ, ತಂದೆ ತಾಯಿನ ಒಂದು ಡಿಪಾರ್ಟ್ಮೆಂಟ್ಗೆ ಹೇಳಿದ ಕಾರಣ ಇವತ್ತು ಎಷ್ಟೋ ಮಕ್ಕಳು ಕೂಡ ರಕ್ಷಣೆ ಆಗುವಂಥ ಕೆಲಸ ಆ ಸಣ್ಣ ಮಗುವಿನಿಂದ ಇವತ್ತು ಆಗಿದೆ ಅಂತ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಸಾಮಾಜಿಕವಾದ ಕಳಕಳಿ, ಸಾಮಾಜಿಕ ಬದ್ಧತೆ ನಮಗೂ ಬರಬೇಕು, ನಮ್ಮ ಮಕ್ಕಳಿಗೂ ಬರಬೇಕು, ಯುವಕರಿಗೆ ಬರಬೇಕು. ಅದರ ಮುಖಾಂತರ ದೊಡ್ಡ ಮಟ್ಟದ ಕ್ರಾಂತಿಕಾರಿಯಾಗಿ ಯಾರೆಲ್ಲ ಇದಕ್ಕೆ ಪ್ರಯತ್ನ ಇದ್ದಾರೆ, ಒಂದು ದುಷ್ಟ ಶಕ್ತಿಗಳು, ಅವನ್ನೆಲ್ಲ ನಾವು ಒಟ್ಟಾಗಿ ಸೇರಿ ನಾವು ಮಟ್ಟ ಹಾಕುವಂಥ ಕೆಲಸ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ನಾವು ಸರಿಯಾಗಬೇಕು, ಪೊಲೀಸ್ ಇಲಾಖೆ ಕೂಡ ಸರಿಯಾಗಬೇಕು, ಅಧಿಕಾರಿ ವರ್ಗದವರು ಸರಿಯಾಗಬೇಕು. ಎಲ್ಲರ ಜವಾಬ್ದಾರಿ ಇದೆ, ಇದು ಒಬ್ಬರ ಜವಾಬ್ದಾರಿ ಅಂತಲ್ಲ, ಇದು ಸಮಸ್ತ ಸಮಾಜದ ಇವತ್ತು ಜವಾಬ್ದಾರಿ. ಭವಿಷ್ಯದ ಪೀಳಿಗೆಯನ್ನು ಆಲೋಚನೆ ಮಾಡಿಕೊಂಡು ಅದಕ್ಕೆ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷವಾದ
ಅಭಿನಂದನೆ, ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಯೋಜನೆ ಕೊಟ್ಟಂಥ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಮಂತ್ರಿಗಳಿಗೆ, ಶಾಸಕ ಮಿತ್ರರಿಗೆ, ಪ್ರತಿಪಕ್ಷ ಶಾಸಕರಿಗೆ, ಇಡೀ ವಿಧಾನಸಭೆ ಸರ್ವ ಸದಸ್ಯರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯವನ್ನು ನನ್ನ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂಥ ಉಳ್ಳಾಲ ನಗರಸಭೆಯ ಎಲ್ಲ ನಮ್ಮ ಸದಸ್ಯರುಗಳಿಗೆ, ಕಮಿಷನರ್ಗಳಿಗೆ, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಅಂಗನವಾಡಿ ಇಲಾಖೆ ಅಧಿಕಾರಿಗೆ ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ, ಇನ್ನಿತರ ಸರ್ಕಾರಿ ಕಾರ್ಯಕರ್ತರಿಗೆ ಬಹುಶಃ ನನ್ನ ಅಭಿನಂದನೆ, ಶುಭಾಶಯ ಕೃತಿಗೆ ನಾನು ಸಲ್ಲಿಸಿಕೊಂಡು ಎಲ್ಲ ಅತ್ಯಂತ ಯಶಸ್ವಿಯಾಗಿ ಸಂತೋಷದಿಂದ ನಾವೆಲ್ಲ ಜೀವನ ಮಾಡುವ, ನಾವು ಸಂತೋಷದ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡ ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳುವಂತ ಕೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಸರ್ವ ಜನರ ಮನೆಗಳನ್ನು ಬೆಳಗಿಸುವಂತಹ ಹಾಗೂ ಎಲ್ಲ ಜನರಿಗೆ ಸಾಮರಸ್ಯದಿಂದ ಸಂತೋಷದಿಂದ ಬದುಕಲು ಸಾಧ್ಯವಾಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಲು, ದ್ವೇಷ ಮುಕ್ತ, ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸರ್ಕಾರ ಬದ್ಧವಾಗಿದೆ. ನಾವು ನೀವು ಜೊತೆಯಾಗಿ ಈ ಕನಸನ್ನು ನನಸಾಗಿಸೋಣ ಅಂತ ಸಂದೇಶ ನೀಡಿದ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಮಗೆ ಮಾಹಿತಿ ನೀಡಿದ ಸನ್ಮಾನ್ಯ ಶಾಸಕರಾದ ಶ್ರೀ ಯು.ಟಿ. ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ನೀವು ಎದ್ದು ಆಚೆ ಈಚೆ ಹೋಗೋದು ಚಂದ ಕಾಣುವುದಿಲ್ಲ, ಅವ್ಯವಸ್ಥೆ ಕಾಣ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಆಸನಗಳಲ್ಲಿ ಆಸೀನರಾಗಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಚಾರ, ನಿಮ್ಮ ಮೊಬೈಲ್ಗಳಿಗೆ ಮತ್ತೆ ಮೆಸೇಜ್ ಬರ್ತದೆ, ಅಲ್ಲಿಂದ ರಾಜ್ಯ ಮಟ್ಟದಿಂದ ಚಾಲನೆ ಕೊಡ್ತಾರೆ. ಯಾರು ನೋಂದಾಯಿಸಿಕೊಂಡಿದ್ದೀರಿ, ಯಾರಿಗೆ ಅರ್ಹತೆ ಉಂಟು ಅವರಿಗೆ ನಿಮ್ಮ ಮೆಸೇಜ್, ಮೊಬೈಲ್ ಫೋನ್ ತಂದಿದ್ದೀರಲ್ಲ ಎಲ್ಲರೂ, ಓಕೆ, ನಿಮಗೆ ಮೆಸೇಜ್ ಬರ್ತದೆ.